ಇಂದು 69ನೇ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆಯನ್ನು ಮಂಗಳೂರಿನ ಮಹೇಶ್ ಕಾಲೇಜಿನಲ್ಲಿ ಆಚರಣೆ ಮಾಡಲಾಯಿತು. ಈ ವೇಳೆ ಡಿಟಿಪಿಐ ರಮೇಶ್ ತುಂಬೆ ಧ್ವಜಾರೋಹಣವನ್ನು ಮಾಡಿದರು. ಈ ಸಂದರ್ಭ ಮಹೇಶ್ ಕಾಲೇಜಿನ ಮುಖ್ಯಸ್ಥರಾದ ದೀಪಾಳಿ ಶೆಣೈ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ತದನಂತರ ಸೈಕಲ್ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು. He worked as manager in DDPI office, Udupi. ವಿದ್ಯಾರ್ಥಿಗಳು ಬಹುಶಃ ಎಲ್ಲರೂ ಸ್ಪಷ್ಟವಾದ ಇಂಗ್ಲಿಷ್ ಆಂಗ್ಲ ಮಾಧ್ಯಮದ ಮೂಲಕ ಒಳ್ಳೆಯ ಶಿಕ್ಷಣವನ್ನು ಪಡೆಯುವಂತಹ ನೀವು ಕನ್ನಡವನ್ನು ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ನಾವು ಕಚೇರಿಯಲ್ಲಿ ಕೆಲಸ ಮಾಡೋರು ನಾವು ಇಂಗ್ಲೀಷಲ್ಲಿ ನಿಮ್ಮಷ್ಟು ಫ್ಲೂಯೆಂಟ್ ಅಲ್ಲ, ದಯವಿಟ್ಟು ಕ್ಷಮಿಸಿ. ಹಾಗಾಗಿ ನಾನು ಕನ್ನಡದಲ್ಲೇ ನನ್ನ ಒಂದೆರಡು ಈ ಸಂದರ್ಭದಲ್ಲಿ ದೇಶದ 60 actually the association from Mangalore Cycling Club has actually clubbed with us because even they want to just give a tribute to the nation actually, so it's just a small event. Okay, thank you so much.